ಹರೇ ಕೃಷ್ಣ. ಇನ್ನು ಸಮಯ ಇದೆ, ಒಂದು ದಾಸರ ಪದವನ್ನ ಕೇಳೋಣ. ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ. ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಕೇಶವ ನಾರಾಯಣ ಶ್ರೀ ಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಕೇಶವ ನಾರಾಯಣ ಶ್ರೀ ಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ಶೇಷಶಯನ ನಮ್ಮ ವಸುದೇವ ಸುತನ ಕಂಡೇನ ಗೋವಿಂದನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ಜನ ರಕ್ಷಕನ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ಜನ ರಕ್ಷಕನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ನೆಲೆ ನಂಬಿದೆನು ಬೇಲೂರ ಚನ್ನಿಗನ ನೆಲೆ ನಂಬಿದೆನು ಬೇಲೂರ ಚನ್ನಿಗನ ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ. ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯನ್ನು ಎಲ್ಲರ ಕೃಪೆಯನ್ನ ಪಡಿತಾ ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡಿ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ
ॐ अज्ञानतिमिरान्धस्य ज्ञानाञ्जनशलाकया ज्ञानाञ्जनशलाकाय चक्षुरुन्मिलितं येन चक्षुरुन्मीलितं येन तस्मै श्रीगुरुवे नमः। तस्मै श्री गुरुवे नमः। श्रील प्रपाद प्रणति। नम ओं विष्णुपादाय नमः ॐ विष्णुपादाय विष्णुपादाय कृष्णप्रेष्ठाय भूतले कृष्णपृष्ठाय कृष्णप्रेष्ठाय भूतले भूतले श्रीमते भक्तिवेदान्त श्रीमते श्रीमते भक्तिवेदान्त स्वामिनिति नामिने स्वामिनिति स्वामिनिति नामिने। नामिने। नमस्ते सारस्वते देवे नमस्ते नमस्ते सरस्वती सरस्वते देवे देवे गौरवाणी प्रचारिणे गौरवाणी गौरवाणी प्रचारिणे प्रचारिणी निर्विशेष शून्यवादी निर्विशेष निर्विशेष शून्यवादी शून्यवादी पाश्चात्या देशतारिणे पाश्चात्य पाश्चात्य देशतारिणे। देशतारिणे नारायणं नमस्कृत्य नारायणं नारायणं नमस्कृत्य नमस्कृत्य नरं चैव नरोत्तमम् नरं चैव नरं चैव नरोत्तमम् नरोत्तमं देवीं सरस्वतीं व्यासं देवीं देवीं सरस्वतीं सरस्वती व्यासं व्यासं ततो जयमुदीरयेत् ततो ततो जयमुदीरयेत्। जयमुदीरयेत्। ಭಗವದ್ಗೀತೆ ಒಂದು ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ सर्वोपनिषदो सर्वोपनिषदो गावो ದೋಗ್ಧಾ ಗೋಪಾಲನಂದನಃ दुग्धा मुक्ता गोपालनन्दनः गोपालनन्दन ಪಾರ್ಥೋ ವತ್ಸ ಸುಧೀರ್ಭೋಕ್ತಾ पार्थो अस्य पार्थो सुधीर्भोक्ता सुधीर्भोक्ता ದುಗ್ಧಂ ಗೀತಾಮೃತಂ ಮಹತ್. दुग्धं दं गीतां गीतामृतं महत्। महत् ವಸುದೇವಸುತಂ ದೇವಂ वसुदेवसुतं वसुदेवसुतं देवं देवं ಕಂಸಚಾಣೂರಮರ್ದನಂ कंसचाणूरमर्दनम् कंसचाणूरमर्दनं ದೇವಕೀ ಪರಮಾನಂದಂ देवकी देवकी परमानन्दम् परमानन्दं ಕೃಷ್ಣಂ ವಂದೇ ಜಗದ್ಗುರುಂ. कृष्णं वन्दे कृष्णं वन्दे जगद्गुरुम्। जगद्गुरु। ಧನ್ಯವಾದಗಳೆಲ್ರಿಗೂ. ಹರೇ ಕೃಷ್ಣ 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 ಹರೇ 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 ರಾಮ हरे ರಾಮ 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 ಹರೇ ಹರೇ. हरे कृष्णा हरे हरे कृष्णा कृष्णा हरे हरे कृष्णा कृष्णा कृष्ण 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 हरे 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 राम हरे हरे राम राम हरे राम 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 हरे हरे हरे। हरे। ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು 43ನೇ ಶ್ಲೋಕದವರೆಗೂ ಭಗವದ್ಗೀತೆ ಅಧ್ಯಾಯ 6ರ 43ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ದೇವೆ. ಇವತ್ತು 44ರಿಂದ 47 ಶ್ಲೋಕ, ಅಂದ್ರೆ 4 ಶ್ಲೋಕಗಳು ಮಾತ್ರ ಇದೆ. ಮತ್ತೆ ನಾವಿವತ್ತು ರಿವಿಷನ್ ಮಾಡೋಣ ಇವತ್ತಿನ ಈ ಒಂದು 6ನೇ ಅಧ್ಯಾಯವನ್ನ. ಸೋಮವಾರದಿಂದ ನಾವು 7ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಸೊ ಇವತ್ತಿನ ಒಂದು ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6ರ 44ನೇ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಇದರ ಒಂದು ಉಚ್ಚಾರಣೆ ಪೂರ್ವಾಭ್ಯಾಸೇನ. ಪೂರ್ವಾಭ್ಯಾಸೇನ ಇದನ್ನ ಬಿಡಿಸಿದಾಗ 2 ಪದಗಳಾಗುತ್ತೆ. ಪೂರ್ವ
ಅಭ್ಯಾಸೇನ. ಪೂರ್ವ ಅಂದ್ರೆ ಹಿಂದಿನ, ಅಭ್ಯಾಸೇನ ಅಂದ್ರೆ ಅಭ್ಯಾಸದಿಂದ, ಪೂರ್ವ ಅಭ್ಯಾಸದಿಂದ. ತೇನೈವ ಬಿಡಿಸಿದಾಗ ತೇನ ಏವ, ಕೂಡಿದಾಗ ತೇನೈವ ಅಂತ ಹೇಳಿ ಆಗುತ್ತೆ. ಒತ್ತು ದೀರ್ಘನ ಗಮನಿಸಿ. ಹ್ರಿಯತೆ, ಹ್ರಿಯತೆ ದೀರ್ಘ ಇದೆ, ಹ್ರಿಯತೆ. ಹ್ರಿಯತೆ ಅಂದ್ರೆ ಒಂದು ಆಕರ್ಷಣೆ. ಹ್ಯವಶೋಪಿ, ಹ್ಯವಶೋಪಿನ ಬಿಡಿಸಿದಾಗ 3 ಪದಗಳಾಗತ್ತೆ. ಹಿ ಅವಶಃ ಅಪಿ ಅಂತ. ಹಿ ಅವಶಃ ಅಪಿ ಕೂಡಿ ಹ್ಯಶೋಪಿ ಆಗತ್ತೆ. ಅಲ್ಲಿ ಮತ್ತೆ ಅವಗ್ರಹ ಇದೆ ನೋಡಿ, ಶ ಮುಂದ್ಗಡೆ, ಹಾಗಾಗಿ ಅಂತ ಬರುತ್ತೆ. ಮತ್ತೆ ಹಿಂದೆ ಒಂದು ವಿಸರ್ಗ ಕೂಡುತ್ತೆ, ಅವಶಃ ಅಪಿ ಅಂತ ಹೇಳಿ. ಮತ್ತೆ ನೀವು ಸಿಂಪಲ್ ಆಗಿದೆ ಕೂಡಿ ಹೇಳ್ಬೋದು, ಹ್ಯವಶೋಪಿ ಸಹ. ಜಿಜ್ಞಾಸುರಪಿ, ಜಿಜ್ಞಾಸುರಪಿ ಬಿಡಿಸಿದಾಗ 2 ಪದ ಇರುತ್ತೆ, ಜಿಜ್ಞಾಸುಹು ಅಪಿ ಅಂತ. ಜಿಜ್ಞಾಸುರಪಿ. ಯೋಗಸ್ಯ ಶಬ್ದ ಬ್ರಹ್ಮಾತಿ, ಶಬ್ದ ಬ್ರಹ್ಮಾತಿ ವರ್ತತೆ. ಇದನ್ನ ಬಿಡಿಸಿದಾಗ 2 ಪದಗಳಾಗತ್ತೆ. ಶಬ್ದ ಬ್ರಹ್ಮ ಆವರ್ತಿತತೆ ಅಂತ, ಅತಿವರ್ತತೆ ಅಂತ ಕರೀತಾರೆ. ಶಬ್ದ ಬ್ರಹ್ಮ ಅತಿವರ್ತತೆ ಅಂತ ಹೇಳ್ತಾರೆ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಒಂದೊಂದಾಗಿ ಪದಗಳ ಅರ್ಥ ಆಗಿರ್ಬೋದು ಅಥವಾ ಈ ಶ್ಲೋಕದ ಅರ್ಥ ಆಗಿರ್ಬೋದು. ಪೂರ್ವಾಭ್ಯಾಸೇನ ಬಿಡಿಸಿದಾಗ ಪೂರ್ವಾಭ್ಯಾಸೇನ. ಪೂರ್ವಾಭ್ಯಾಸೇನ ಅಂದ್ರೆ ಹಿಂದಿನ ಅಭ್ಯಾಸದಿಂದ. ಯಾಕಂದ್ರೆ ಇದು ಅಷ್ಟಾಂಗ ಯೋಗದ ಕುರಿತು ಭಗವಂತ ಹೇಳ್ತಾ ಇರುವಂತದ್ದು ಅರ್ಜುನನಿಗೆ. ಹಿಂದಿನ ಅಭ್ಯಾಸದಿಂದ ತೇನೇವ ಅಂದ್ರೆ ತೇನಏವ, ಆ ಪೂರ್ವ ಅಭ್ಯಾಸದ ದಿಂದ ಮತ್ತೆ ಅದರ ಪ್ರಭಾವದಿಂದ ಅಂತ ಅಂದಾಗೆ. ಹಿಂದಿನ ಅಭ್ಯಾಸ ಅದರ ಪ್ರಭಾವದಿಂದ. ಹ್ರಿಯತೆ, ಹ್ರಿಯತೆ ಅಂದ್ರೆ ಆಕರ್ಷಿಸುವಂಥದ್ದು ಅಥವಾ ಆಕರ್ಷಿತನಾಗ್ತಾನೆ. ತಾನೇನು ಹಿಂದಿನ ಜನ್ಮದಲ್ಲಿ ಅಭ್ಯಾಸ ಮಾಡಿರ್ತಾನೋ ಆ ಅಭ್ಯಾಸ ಮಾಡಿದ ಪ್ರಭಾವದಿಂದ ಅವನ ಆಕರ್ಷಿತನಾಗ್ತಾನೆ ಅಂತ ಅಲ್ಲ. ಈಗ ಹೇಗೆ ನೀವೆಲ್ಲರೂ ಕೂಡ ಭಗವದ್ಗೀತೆ ಪಠಣದ ಅಂತ ಇಲ್ಲಿವರೆಗೂ ಕೂಡ ಬಂದಿದ್ದೀರಾ, ಎಷ್ಟೋ ವರ್ಷಗಳ ಕಾಲದಿಂದ ಇಲ್ಲಿ ಇದ್ದೀರಾ, ಎಲ್ಲಾ ತರಗತಿಗಳನ್ನ ಅಟೆಂಡ್ ಆಗ್ತೀರಾ ಬಿಡ್ಲಾರ್ದೇನೆ. ಸೊ ಇದು ಒಂದು ತರನಾದಂತ ಹಿಂದಿನ ಅಭ್ಯಾಸ ನಿಮ್ದು. ಆ ಅಭ್ಯಾಸನೇ ನಿಮ್ಗೆ ಆ ಪ್ರಭಾವದಿಂದ ನೀವು ಮುಂದೆ ಹೋಗ್ತಾ ಇದ್ದೀರಾ. ಅದೇನಾದ್ರೂ ಪ್ರಭಾವ ಕಡಿಮೆ ಆಯಿತೋ, ನೀವು ರಜೋ ತಮ್ಮ ಗುಣದಲ್ಲಿ ಬಂದಾಗ ಮತ್ತೆ ಯಾವುದೇ ಒಂದು ತರಗತಿನ ಕೇಳ್ಬೇಕು ಅಂತ ಅನ್ಸೋದಿಲ್ಲ ನಿಮ್ಗೆ. ಸೊ ನೀವು ಆಕರ್ಷಿತರಾಗಿದ್ದೀರಾ ಅಂತ ಹೇಳಿದ್ರ ಅರ್ಥ. ಹೀಗೆ ಅಷ್ಟಾಂಗ ಯೋಗದವರು ಹಿಂದಿನ ಶ್ಲೋಕದಲ್ಲಿ ಹೇಳಿದಿರೋ ಹಾಗೆ ಇದು ಒಂದು ಹಿಂದಿನ ಜನ್ಮ ಏನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಮುಂದಿನ ಜನ್ಮದಲ್ಲಿ. ಅಲ್ಲಿ ಏನು ನೀವು ಅಭ್ಯಾಸ ಮಾಡಿರ್ತೀರೋ ಅದೇ ಒಂದು ಅಭ್ಯಾಸನ ಈ ಒಂದು ಮುಂದಿನ ಜನ್ಮದಲ್ಲಿ ತೆಗೆದುಕೊಳ್ಳಾಗುತ್ತೆ ಅಂತ ಹೇಳಿ ನಾವು ತಿಳಿದುಕೊಂಡ್ವಿ. ಹಾಗೆ ಅದನ್ನ ಹೇಳ್ತಾ ಇರುವಂತದ್ದು, ಹಿಂದಿನ ಒಂದು ಯೋಗದ ಅಭ್ಯಾಸದಿಂದ ಅದರ ಪ್ರಭಾವದಿಂದ ಆಕರ್ಷಿತನಾಗ್ತಾನೆ. ಹ್ರಿಯತೆ, ಹ್ರಿಯತೆ ಅಂದ್ರೆ ಆಕರ್ಷಿತನಾಗ್ತಾನೆ. ಹ್ಯವಶಃ ಸಹಿ, ಹ್ಯವಶೋಪಿ ಸಹ ಅಂದ್ರೆ ಅವಶಃ ಅಪಿ ಸಹ ಅಂತ ಕರೀತಾರೆ ಬಿಡಿಸಿದ್ರೆ. ಅಂದ್ರೆ ಅದನ್ನೇ ಅವಶಃ ಅವಶಃ ಅಂತ ಕರೀತಾರೆ. ಅಂದ್ರೆ ವಶಃ ಅಂತಂದ್ರೆ ಇನ್ನೊಬ್ಬರ ವಶವಾಗಿರುವಂಥದ್ದು, ಅವಶಃ ಅಂತಂದ್ರೆ ಇನ್ನೊಬ್ಬರ ವಶದಲ್ಲಿ ನಾವಿಲ್ಲ, ನಮ್ಮ ಸ್ವಂತ ವಶದಲ್ಲಿ ನಾವಿರುವಂತದ್ದು. ಅಂದ್ರೆ ನಾವು ಸಾಮಾನ್ಯ ಶಬ್ದದಲ್ಲಿ ಸ್ವಪ್ರೇರಣೆ ಅಂತ ಹೇಳ್ತೇವೆ ಅಲ್ಲ, ಸ್ವಯಂ ಪ್ರೇರಿತನಾಗುವಂಥದ್ದು ಅಂತ ಹೇಳಿ. ಕೆಲವೊಮ್ಮೆ ನಾವು ಇತರರ ಪ್ರೇರಣೆಯಿಂದ ನಾವು ಮಾಡ್ತೇವೆ, ಕೆಲವೊಮ್ಮೆ ನಮ್ಮ ಪ್ರೇರಣೆಯಿಂದ ನಾವು ಮಾಡ್ತೇವೆ, ಯಾವುದೇ ಒಂದು ಅಭ್ಯಾಸ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಹೀಗೆ. ಸೊ ಅವಶಃ ಅಪಿ ಸಹ ಅಂದ್ರೆ ಸ್ವಯಂ ಪ್ರೇರಿತನಾಗಿ. ಜಿಜ್ಞಾಸುರಪಿ ಯೋಗಸ್ಯ, ಇಲ್ಲಿ ಜಿಜ್ಞಾಸುಹು ಅಪಿ ಯೋಗಸ್ಯ ಬಿಡಿಸಿದಾಗ ಅಂದ್ರೆ ಈ ಒಂದು ಜಿಜ್ಞಾಸು ಅಂದ್ರೆ ಕುತೂಹಲ, ಜಿಜ್ಞಾಸು ಅಂದ್ರೆ ತುಂಬಾನೇ ಆಸಕ್ತಿ ಇರುವಂತದ್ದು ತಿಳ್ಕೊಳ್ಳಲಿಕ್ಕೆ. ಎದ್ರದ್ದು ತಿಳ್ಕೊಳ್ಳಿಕ್ಕೆ ಕುತೂಹಲ ಇರುವಂತದ್ದು? ಯೋಗಸ್ಯ, ಯೋಗದ್ದು ಅಲ್ಲ. ಹೀಗೆ ಯೋಗದ ಕುರಿತು ಕುತೂಹಲವಿರುವಂತದ್ದು, ಕುತೂಹಲವಿದ್ದರೂ ಕೂಡ. ಆಮೇಲೆ ಶಬ್ದ ಬ್ರಹ್ಮ ಅತಿವರ್ತತೆ, ಶಬ್ದ ಬ್ರಹ್ಮ ಇಲ್ಲಿ ನೀವು ಹೇಗೆ ಹೇಳ್ತೀರಾ, ಶಬ್ದ ಬ್ರಹ್ಮಾತಿವರ್ತತೆ ಅಂತ ಕೂಡಿ ಹೇಳ್ಬೋದು. ಬಿಡಿಸೋದಾದ್ರೆ ನೀವು ಶಬ್ದ ಬ್ರಹ್ಮ ಅತಿವರ್ತತೆ, ಹಚ್ಚಬೇಕು ಅಲ್ಲಿ. ಹಚ್ಚಿದಾಗ ಹಿಂದಿನ ಪದ ಬ್ರಹ್ಮ ಆಗತ್ತೆ. ಶಬ್ದ ಬ್ರಹ್ಮ ಮ ಬರಬೇಕು. ಈಗಾಗಲೇ ಹೇಳಿರುವಂತ ಸಂಯುತ ಅಸಂಯುತ ಅಲ್ಲಿ ಎದೆಯಿಂದ ಹಕಾರ ಉಚ್ಚಾರಣೆ ಆಗ್ಬೇಕು. ಹಾಗಾಗಿ ಬ್ರಹ್ಮ ಮ ಬರಬೇಕು, ಬ್ರಹ್ಮ ಅತಿವರ್ತತೆ. ಸೊ ಹೀಗೆ ಶಬ್ದ ಬ್ರಹ್ಮ ಅತಿವರ್ತತೆ ಅಂದ್ರೆ ಈ ವೇದಗಳ ಶಬ್ದ ಮಾತ್ರದ ಮಾರ್ಗವನ್ನ ಅವನು ಮೀರಿಸ್ತಾನೆ ಅಂತ ಅರ್ಥ. ಇಲ್ಲಿ ಮೀರುತ್ತಾನೆ ಅಂತ ಹೇಳಿ ಏನಿಲ್ಲಿ ವೇದಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಈ ವಿದಿತವಾದಂತಹ ತತ್ವಗಳಿದೆಯೋ
ಆ ತತ್ವಗಳನ್ನು ಮೀರಿ ಮುಂದೆ ಹೋಗ್ತಾನೆ ಅಂತ ಹೇಳುವಂಥದ್ದು. ಒಟ್ಟಾರೆ ಈ ಒಂದು ಶ್ಲೋಕದ ಅರ್ಥ, ಈ ಅಷ್ಟಾಂಗ ಯೋಗ ಏನು ಹಿಂದಿನ ಅವನು ಅಭ್ಯಾಸ ಮಾಡಿಯೂ ಕೂಡ ಏನಾಗ್ತಾನೆ, ಪತನಗೊಳ್ತಾನೆ. ಸೊ ಅವನು ಹಿಂದಿನ ಅಭ್ಯಾಸದ ಒಂದು ಪ್ರಭಾವದಿಂದ ಅವನು ಸ್ವಯಂ ಆಕರ್ಷಿತನಾಗ್ತಾನೆ, ಸ್ವಯಂ ಪ್ರೇರಣೆಯನ್ನ ಪಡಿತಾನೆ. ಆಮೇಲೆ ಆ ಪ್ರೇರಣೆಯಿಂದ ಈ ಒಂದು ಅಷ್ಟಾಂಗ ಯೋಗದ ಅರಿವಿನತ್ತ ಸಾಗ್ತಾನೆ. ಮತ್ತೆ ಜೊತೆಗೆ ಆ ಏನೇನು ವೇದಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಈ ವೇದದ ಶಬ್ದ ಮಾತ್ರದಿಂದ ವಿಧಿವತ್ತಾಗಿರುವಂತಹ ತತ್ವಗಳನ್ನ ಅವನು ಮೀರಿಸಿ ಬಿಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಇದ್ದೀರಾ ಮಾತಾಜಿ? ಹಾ ಮಾತಾಜಿ, ಹರೇ ಕೃಷ್ಣ ಹೇಳ್ತೇನೆ. ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಮತ್ತೆ ಎಚ್ ಪಿ ಪ್ರಭು ಮಾತಾಜಿ ಯಾರಿದ್ದಾರೆ ಗೊತ್ತಿಲ್ಲ. ಗೀತಾ ಕೊಡೆಕಲ್ ಮಾತಾಜಿ. ಮಾತಾಜಿ ಹೆಸರು ಏನ್ ಮಾತಾಜಿ? ಅನ್ನು ಅಂತ. ಅನ್ನುನಾ? ಓಕೆ ಮಾತಾಜಿ. ಹರ್ನಿ ಕಕ್ಕೇರಿ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಹೇಳಿ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಸೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿರ್ವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹೇಳಿ ಅಂಬಿಕಾ ಮಾತಾಜಿ ಹೇಳಿ. ಪೂರ್ವಾಭ್ಯಾಸೇನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ಲ, ಹೇಳಿ ಹೇಳಿ. ತೇನೈವ. ತೇನೈವ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಮಾತಾಜಿ. ಹ್ಯವಶೋಪಿ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿರ್ವತೆ. ಶಬ್ದ ಬ್ರಹ್ಮಾತಿ ವರ್ತತೆ. ಶಬ್ದ ಬ್ರಹ್ಮಾತಿ ವರ್ತತೆ. ವರ್ತತೆ. ಇಲ್ಲಿ ನೀವು ಹೇಳುವಾಗ ಪೂರ್ವಾಭ್ಯಾಸೇನ, ಭ್ಯಾ ದೊಡ್ಡ ಭಾ ಇದೆಯಲ್ಲ, ನೋಡಿ ಎಷ್ಟು ವ್ಯತ್ಯಾಸ ಆಗತ್ತೆ. ಪೂರ್ವಾಭ್ಯಾಸೇನ, ಅಭ್ಯಾಸೇನಕ್ಕೂ ಅಭ್ಯಾಸೇನಕ್ಕೂ. ಪೂರ್ವಾಭ್ಯಾಸೇನ ತೇನೈವ. ಅವತ್ತು ದೀರ್ಘನ ಗಮನಿಸಿ. ಸ್ಲೋ ಆಗಿ ಹೇಳಿ, ತೊಂದ್ರೆ ಇಲ್ಲ. ಕಂಟಿನ್ಯೂ ಮಾಡಿ. ಮಲ್ಜಮ್ಮ ಮಾತಾಜಿ ಹರೇ ಕೃಷ್ಣ ಹೇಳಿ. ಗೀತಾ ಕೊಡೆಕಲ್ ಮಾತಾಜಿ. ಹರಣಿ ಕಕ್ಕೇರಿ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ ನಂದು ವಾಯ್ಸು? ಕೇಳಿಸ್ತಿದೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 44. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಸೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಬ್ರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಯಾರು ಹೇಳ್ತಾ ಇದ್ರ ಈಗ ಹೇಳೋರು ಹೇಳಿ. ಗೀತಾ ಕೊಡೆಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹರೇ ಕೃಷ್ಣ. ನಿಮ್ದೆಲ್ಲ ಸರಿ ಇದೆ. ಹ್ರಿಯತೆ ಹೇಳ್ಬೇಡಿ. ಹ್ರಿಯತೆ, ಅಲ್ಲಿ ದೀರ್ಘ ಇಲ್ಲ ಅಲ್ಲ. ಹ್ರಿಯತೆ. ಹ್ರಿಯತೆ ಹ್ಯವಶೋಪಿ ಸಹ. ಹ್ರಿಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದಾದ್ಮೇಲೆ ಹೇಳಿರಂತೆ ಪ್ರಭುಜಿ. ಹರೇ ಕೃಷ್ಣ. ಸರಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ನೆಕ್ಸ್ಟ್ ಶ್ಲೋಕ ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 45ನೇ ಶ್ಲೋಕ. ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್? ಕಾಣಿಸ್ತಾ ಇದೆ ಮಾತಾಜಿ.
ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಪ್ರಯತ್ನಾದ್ ದಕ್ಕೆ ವ್ಯಂಜನ ಇದೆ. ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಸಂಶುದ್ಧ ಕಿಲ್ಬಿಷಃ ಲಕ್ಕೆ ಭವತ್ತಿದೆ, ದೊಡ್ಡ ಬಾಯಿಲ್ಲ, ಸಣ್ಣ ಭವತ್ತಿದೆ. ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಸೊ ಇದ್ರ ಒಂದು ಉಚ್ಚಾರಣೆ ಹೇಗಿದೆ ಮತ್ತೆ ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಪ್ರಯತ್ನಾತ್ ಯತಮಾನಸ್ತು. ಪ್ರಯತ್ನಾತ್ ಅಂತ ಕರೀತಾರೆ. ಪ್ರಯತ್ನಾದ್ ಅಂತಂದ್ರೆ ಅದನ್ನ ಪ್ರಯತ್ನಾತ್ ಅಂತ ಕರೀತಾರೆ. ಪ್ರಯತ್ನಾತ್ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಅಂತ. ಪ್ರಯತ್ನ ಪೂರ್ವಕವಾಗಿ ಯತಮಾನಃ. ಯತಮಾನ ಅಂದ್ರೆ ಯತ್ನಿಸುವಂತಹವನು. ಪ್ರಯತ್ನ ಪೂರ್ವಕವಾಗಿ ಯತ್ನಿಸುವಂತವನು ಯಾರು? ಯೋಗಿ ಕುರಿತಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ಲ. ಯೋಗಿ ಪ್ರಯತ್ನ ಪೂರ್ವಕವಾಗಿ ಯತ್ನಿಸುತ್ತ ಯೋಗಿ. ಕೆಳಗಿದೆ ನೋಡಿ, ಯೋಗಿ ಸಂಶುದ್ಧ ಕಿಲ್ಬಿಷಃ. ಸಂಶುದ್ಧ ಅಂತಂದ್ರೆ ಇಲ್ಲಿ ಶುದ್ಧವಾದ ಅಂತ ಹೇಳಿ ಬರುತ್ತೆ. ಎದರಿಂದ ಶುದ್ಧವಾಗಿರುವಂಥದ್ದು? ಕಿಲ್ಬಿಷಃ. ಕಿಲ್ಬಿಷಃ ಅಂದ್ರೆ ಈ ಪಾಪದಿಂದ, ಸಕಲ ಪಾಪಗಳು ಅಂತ ಹೇಳಿ. ಸೊ ಸಕಲ ಪಾಪಗಳಿಂದ ಸಂಶುದ್ಧ. ಸಂಶುದ್ಧ ಕಿಲ್ಬಿಷ ಅಂದ್ರೆ ಏನು ಈ ಶುದ್ಧವಾದಂಥದ್ದು. ಎದರಿಂದ? ಪಾಪಗಳಿಂದ. ಅಂದ್ರೆ ಪಾಪದಿಂದ ಶುದ್ಧನಾದ ಅಂತ ಅರ್ಥ. ಸಂಶುದ್ಧಂ ಕಿಲ್ಬಿಷಃ ಅಂದ್ರೆ ಅನೇಕ ಜನ್ಮ ಸಂಸಿದ್ಧ. ಅನೇಕ ಅಂದ್ರೆ ಗೊತ್ತು ನಿಮ್ಗೆ, ಅನೇಕ ಜನ್ಮ ಅಂದ್ರೆ ಅನೇಕ ಜನ್ಮಗಳು. ಸಂಸಿದ್ಧ ಅಂದ್ರೆ ಸಾಧನೆಯಿಂದ, ಅನೇಕ ಜನ್ಮಗಳ ಸಾಧನೆಯಿಂದ. ತಥೋ ಯಾತಿ ಪರಾಂ ಗತಿಂ. ಇಲ್ಲಿ ಬಿಡಿಸಿದಾಗ ತತಃ ಯಾತಿ ಅಂತ ಕರೀತಾರೆ. ತತಃ ಯಾತಿ ಪರಾಂ ಗತಿಂ ಅಂತ. ತತಃ ಅಂತಂದ್ರೆ ಅನಂತರ ಅಂತ ಹೇಳಿ. ನಂತರ, ಅನಂತರ. ತತಃ ಯತಿ ಅಥವಾ ಯಾತಿ. ತತಃ ಯಾತಿ. ಯಾತಿ ಅಂದ್ರೆ ಹೊಂದ್ತಾನೆ ಅಂತ. ತತಃ ಯಾತಿ ನಂತರ ಹೊಂದ್ತಾನೆ. ಏನ್ ಹೊಂದ್ತಾನೆ? ಪರಾಂ ಗತಿಂ. ಅದನ್ನ ಪರಂ ಗತಿಂ ಅಂತ ಕರೀತಾರೆ. ಪರಮಗತಿಯನ್ನ ಹೊಂದುತ್ತಾನೆ. ಪರಮಗತಿ ಅಂದ್ರೇನು? ಅದೇ ಮೋಕ್ಷದ ಕುರಿತಾಗಿ ಹೇಳ್ತಾ ಇರುವಂತದ್ದು ಇಲ್ಲಿ. ಯಾರು? ಯೋಗಾಭ್ಯಾಸ ಮಾಡುವಂತವ್ರು. ಭಕ್ತಿ ಯೋಗಿಗೆಲ್ಲ ಹೇಳ್ತಾ ಇರುವಂತದ್ದು ಇಲ್ಲಿ, ಧ್ಯಾನ ಯೋಗಿಗೆ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಶ್ಲೋಕದ ಅರ್ಥ, ಯಾರು ಒಬ್ಬ ಯೋಗಿ, ಪ್ರಯತ್ನಶೀಲನಾದಂತಹ ಯೋಗಿ ಎಲ್ಲಾ ಪಾಪಗಳಿಂದ ಶುದ್ಧನಾಗಿ ಅನೇಕ ಜನ್ಮಗಳ ಒಂದು ಯೋಗಾಭ್ಯಾಸದ ನಂತರ ಕೊನೆಗೆ ಪರಮಗತಿಯನ್ನ ಹೊಂದುತ್ತಾನೆ ಅಂತ ಸಿಂಪಲ್ ಆಗಿ ನಾನು ಅರ್ಥ ಹೇಳ್ತಾ ಇದ್ದೇನೆ. ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಇನ್ನೂ ಹೆಚ್ಚು ಶಬ್ದಗಳನ್ನ ಹೇಳಿ ಅನುವಾದದಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಬುಕ್ ಇದ್ದೇ ಇರುತ್ತೆ, ಅದನ್ನ ನೀವು ನೋಡಿ. ಸೊ ತುಂಬಾನೇ ಸರಳವಾಗಿ ಅಲ್ಲಿ ಹೇಗಿದೆಯೋ ಹಾಗೆ ನಾನು ಇಲ್ಲಿ ಸ್ವಲ್ಪ ನಿಮ್ಗೆ ಹೇಳ್ತಾ ಇರುವಂತದ್ದು ಅರ್ಥ. ಕಂಟಿನ್ಯೂ ಮಾಡಿ ಮತ್ತೆ ಜಯಚಂದ್ರಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರಿದಾಸ್ ಪ್ರಭುಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಾಮಣಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಂ ಗತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪರಾಂ ಗತಿಂ. ತತೋ ಯಾತಿ ಪರಾಂ ಗತಿಂ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ಪ್ರಯತ್ನಾದ ಯತಮಾನಸ್ತು ಯೋಗಿ ಸಂಸಿದ್ಧಿ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿ. ಹೇಳ್ತೀನಿ. ಪ್ರಯತ್ನಾದ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿ. ಹರೇ ಕೃಷ್ಣ. ಸರಿ ಬಂದಿದೆ. ಹರೇ ಕೃಷ್ಣ ಮಾತಾಜಿ. 45. ಹರೇ ಕೃಷ್ಣ ಮಾತಾಜಿ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಆಯ್ತು. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಶ್ಲೋಕ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಉಚ್ಚಾರಣೆ: ತಪಸ್ವಿಭ್ಯೋಧಿಕೋ. ಇದನ್ನ ತಪಸ್ವಿಭ್ಯೋಧಿಕೋ ಬಿಡಿಸಿದಾಗ 2 ಪದಗಳಾಗತ್ತೆ. ತಪಸ್ವಿಭ್ಯ ಅಧಿಕಃ ಅಂತ. ತಪಸ್ವಿಭ್ಯ ಅಧಿಕಃ. ಅಲ್ಲಿ ಅವಗ್ರಹ ಇರೋದ್ರಿಂದ ಅವಗ್ರಹದ ಯಾವ ಒಂದು ಪದದ ಚಿಹ್ನೆ ಒಂದು ಪದದ ಚಿಹ್ನೆ ಎಸ್ ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಲಿ ಅಧಿಕ ಬರುತ್ತೆ. ಅದು ಮತ್ತೆ ಹಿಂದೆ ಹೋಗಿ ವಿಸರ್ಗ ಆಗತ್ತೆ ಹಾಗಾಗಿ ತಪಸ್ವಿಭ್ಯ ಅಧಿಕಃ ಅಂತ ಆಗತ್ತೆ. ಕೂಡಿ ಹೇಳ್ಬಹುದು ತಪಸ್ವಿಭ್ಯೋಧಿಕೋ. ಕೂಡಿ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತಪಸ್ವಿಭ್ಯ ಅಧಿಕಃ ಯೋಗಿ ಜ್ಞಾನಿಭ್ಯೋಪಿ. ಸೊ ಒತ್ತು ದೀರ್ಘನ ನೋಡ್ಕೊಳ್ಳಿ. ಜ್ಞಾನಿಭ್ಯೋಪಿ ಇದನ್ನ ಬಿಡಿಸಿದಾಗ ಜ್ಞಾನಿಭ್ಯ ಅಪಿ ಆಗತ್ತೆ. ಅಲ್ಲಿ ಕೂಡ ಅವಗ್ರಹ ಇದೆ. ಅದು ಅವಗ್ರಹ ಮುಂದಿನ ಪದ ಆದ್ರೆ ಹಿಂದಿನ ಪದ ವಿಸರ್ಗ ಆಗತ್ತೆ. ಹಾಗಾಗಿ ಜ್ಞಾನಿಭ್ಯ ಅಪಿ ಅಂತ ಆಗತ್ತೆ. ಮತೋಧಿಕಃ. ಮತೋಧಿ ದೊಡ್ಡದಿ ಇದೆ. ಮತೋಧಿಕಃ ಇದನ್ನ ಬಿಡಿಸಿದಾಗ ಏನಾಗುತ್ತೆ ಅಂದ್ರೆ ಈ ಮತಃ ಅಧಿಕಃ ಅಂತ ಆಗತ್ತೆ. ಮತ ಅಧಿಕಃ ಕೂಡಿ ಮತೋಧಿಕಃ ಆಗತ್ತೆ. ಇಲ್ಲಿ ಆಕ್ಚುಲಿ ವಿಸರ್ಗ ಅವಗ್ರಹ ಬರುತ್ತೆ. ಇಲ್ಲಿ ಕೊಟ್ಟಿಲ್ಲ. ನಿಮ್ ಕಾಣ್ತಾ ಇರುವಂತಹ ಸ್ಕ್ರೀನ್ ಮೇಲೆ ಮತೋಧಿಕಃ. ಇಲ್ಲಿ ನೀವು ಕೇಳ್ಬೋದು ಪ್ರಶ್ನೆನ, ಮಾತಾಜಿ ಇಲ್ಲಿ ಮತಃ ಅಧಿಕಃ ಆಗದೆ ಅಂದ್ರೆ ತಕ್ಕೆ ನೀವು ವಿಸರ್ಗ ಕೊಟ್ರಿ, ಮುಂದೆ ಹಚ್ಚಿದ್ರಿ, ಮತ್ತೆ ಮಧ್ಯದಲ್ಲಿ ಯಾಕೆ ಅವಗ್ರಹ ಇಲ್ಲ ಅಂತ ಕೇಳ್ಬೋದಿತ್ತು ನೀವು ಪ್ರಶ್ನೆಗಳನ್ನ ಅಲ್ಲ. ಸೊ ಅಲ್ಲಿ ಬರಬೇಕು, ಬಂದಿಲ್ಲ. ಸೊ ಬರಬೇಕು. ಅದು ಮತಃ ಅಧಿಕಃ ಆಗತ್ತೆ. ಕೂಡಿದಾಗ ಮತೋಧಿಕಃ. 3ನೇ ಲೈನಲ್ಲಿ ಕರ್ಮಿಭ್ಯಶ್ಚಾಧಿಕೋ ಬಿಡಿಸಿದಾಗ 3 ಪದಗಳಾಗತ್ತೆ. ಕರ್ಮಿಭ್ಯ ಚ ಅಧಿಕಃ. ಕರ್ಮಿಭ್ಯ ಚ ಅಧಿಕಃ. ಸೊ ಕರ್ಮಿಭ್ಯಶ್ಚಾಧಿಕೋ ಆಗತ್ತೆ. ಶೋಕೆ ಛವತ್ತು ದೊಡ್ಡದು ಇದೆ. ದೆನ್ ಯೋಗಿ ತಸ್ಮಾತ್. ತಸ್ಮಾತ್ ಅಂತೂ ಕೂಡ ಹೇಳ್ತಾರೆ. ತಸ್ಮಾತ್ ವ್ಯಂಜನ ಇದೆ. ತಸ್ಮಾದ ತಪ್ಪು. ತಸ್ಮಾತ್ ಯೋಗಿ ಭವಾರ್ಜುನ. ಬಿಡಿಸಿದಾಗ ಭವಾರ್ಜುನ ಭವ ಅರ್ಜುನ ಅಂತ ಆಗುತ್ತೆ. ಇದರ ಒಂದು ಅರ್ಥ ಹೀಗಿದೆ. ಏನಂದ್ರೆ ಈ ತಪಸ್ವಿಭ್ಯೋಧಿಕೋ ಅಂದ್ರೆ ಯೋಗಿ, ಫಸ್ಟ್ ಯೋಗಿ ಅಧಿಕ ತಪಸ್ವಿಭ್ಯ ಅಂತ ಕರೀತಾರೆ. ತಪಸ್ವಿಭ್ಯೋಧಿಕ ಅಂದ್ರೆ ತಪಸ್ವಿ ಅಧಿಕಃ ಅಂದ್ರೆ ತಪಸ್ವಿಗಳಿಗಿಂತ ಶ್ರೇಷ್ಠ ಅಂತ. ಅಧಿಕಃ ತಪಸ್ವಿಭ್ಯ, ತಪಸ್ವಿಗಳಿಗಿಂತ ಶ್ರೇಷ್ಠ ಯಾರು? ಯೋಗಿಗೆ ಹೇಳ್ತಾ ಇರುವಂತದ್ದು ಇಲ್ಲಿ. ತಪಸ್ವಿಗಳಿಗಿಂತ ಅಧಿಕ ಯೋಗಿ, ತಪಸ್ವಿಗಳಿಗಿಂತ ಶ್ರೇಷ್ಠ ಯೋಗಿ. ಆಮೇಲೆ ಜ್ಞಾನಿಭ್ಯೋಪಿ ಮತೋಧಿಕಃ. ಇದರ ಅರ್ಥ ಅಧಿಕಃ ಜ್ಞಾನಿಭ್ಯ ಅಪಿ. ಅಧಿಕಃ ಜ್ಞಾನಿಭ್ಯ ಅಪಿ ಅಂದ್ರೆ ಜ್ಞಾನಿಗಿಂತಲೂ ಕೂಡ ಶ್ರೇಷ್ಠ. ಅಧಿಕ ಅಂದ್ರೆ ಶ್ರೇಷ್ಠ, ಜ್ಞಾನಿಗಿಂತಲೂ ಕೂಡ ಶ್ರೇಷ್ಠ, ತಪಸ್ವಿಗಳಿಗಿಂತಲೂ ಕೂಡ ಶ್ರೇಷ್ಠ, ಜ್ಞಾನಿಗಳಿಗಿಂತ ಕೂಡ ಶ್ರೇಷ್ಠ. ಆಮೇಲೆ ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಕರ್ಮಿಭ್ಯಶ್ಚ ಅಂತಂದ್ರೆ ಕರ್ಮಿಗಳಿಗಿಂತಲೂ ಕೂಡ ಶ್ರೇಷ್ಠ ಯೋಗಿ. 3ನೇ ಲೈನಲ್ಲಿ ಅಲ್ಲ ನೋಡಿ. 1ನೇ ಲೈನಲ್ಲಿ ತಪಸ್ವಿಗಳಿಗಿಂತ ಕೂಡ ಶ್ರೇಷ್ಠ ಇದ್ದಾನೆ ಒಬ್ಬ ಯೋಗಿ. ಯೋಗಿ ಜ್ಞಾನಿಗಳಿಗಿಂತಲೂ ಕೂಡ ಶ್ರೇಷ್ಠನಾದವನು. ಆಮೇಲೆ ಯೋಗಿ ಕರ್ಮಿಗಳಿಗಿಂತಲೂ ಕೂಡ ಶ್ರೇಷ್ಠನಾದವನು. ಅಂದ್ರೆ ಕರ್ಮಿಗಳು ಅಂದ್ರೆ ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗಿರುವಂತವ್ರಿಗೆ ಕರ್ಮಿಗಳು ಅಂತ ಕರೀತಾರೆ. ಕರ್ಮಿಗಳಿಗಿಂತಲೂ ಕೂಡ ಶ್ರೇಷ್ಠನಾದವನು ಯೋಗಿ. ತಸ್ಮಾದ್ ಯೋಗಿ ಭವಾರ್ಜುನ. ಆದ್ದರಿಂದ ಅರ್ಜುನ ನೀ ಯೋಗಿಯಾಗು ಅಂತ ಹೇಳ್ತಾ ಇದ್ದಾನೆ. ಒತ್ತಾರೆ ಇದ್ರ ಒಂದು ಅರ್ಥ ಸಿಂಪಲ್ ಆಗಿ ಏನು ಅಂದ್ರೆ ಯೋಗಿಯು ತಪಸ್ವಿ, ಜ್ಞಾನಿ, ಕರ್ಮಿಗಳಿಗಿಂತಲೂ ಕೂಡ ಶ್ರೇಷ್ಠ. ಅದರಿಂದ ಅರ್ಜುನ ನೀನು ಯೋಗಿಯಾಗು. ಕಂಟಿನ್ಯೂ ಮಾಡಿ ಮಾತಾಜಿ.
ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಮಂಜುಳಾ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ರು ಹೇಳ್ತೀನಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. हरे कृष्ण माताजी। तपस्वीभ्यो अधिको योगी ज्ञानिभ्यो अपि मतोऽधिकः कर्मिभ्यश्चाधिको योगी तस्मात् योगी भवार्जुन। हरे ಹರೇ कृष्ण ಕೃಷ್ಣ. ಮಾತಾಜಿ, ನೀವು ಹೇಳುವಾಗ ಸ್ವಲ್ಪ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ತಪಸ್ವಿಭ್ಯೋ ಅಧಿಕೋ ಅಂತ ಹೇಳ್ಬೇಡಿ. ಭ್ಯೋ ಹೇಳಿದಾಗ ಅಧಿಕೋ ಹೇಳಿದ್ರೆ ಅದು ತಪ್ಪಾಗತ್ತೆ ಅಲ್ಲ. ಸೊ ಹಾ. ಈಗಾಗಲೇ ನಾನು ನಿಮ್ಗೆ ಹೇಳ್ದೆ, ನೀವು ನಿಮ್ಮ ಹೆಸರೇನು? ನೀವು ಶ್ವೇತ. ಬಂದಿದ್ರಾ ಮುಂಚೆ ಕ್ಲಾಸಿಗೆ? ಹಾ ಮಾತಾಜಿ, ಬರ್ತಿದ್ದೆ. ಈಗ ಟೆಂಪಲ್ಗೆ ಹೋಗೋ ಇದ್ರಿಂದ ಬರಕ್ ಸರಿ ಆಗ್ತಾ ಸರಿ ಇಲ್ಲ. ತೊಂದ್ರೆ ಇಲ್ಲ. ತಪಸ್ವಿಭ್ಯ ಅಂದಾಗ ಮಾತ್ರ ಅಧಿಕ ಅಂತ ಹೇಳ್ಬೇಕು. ತಪಸ್ವಿಭ್ಯ ಅಧಿಕ ಯೋಗಿ ಅಂತ. ಇಲ್ಲ ನೀವು ಹಾಗೆ ತಪಸ್ವಿಭ್ಯೋ ಹೇಳ್ತಾ ಇದ್ರೆ ಧಿಕೋನೇ ಹೇಳ್ಬೇಕು. ತಪಸ್ವಿಭ್ಯೋಧಿಕೋ. ಅಲ್ಲಿ ಮತ್ತೆ ಗ್ಯಾಪ್ ಕೊಡ್ಬಾರ್ದು. ತಪಸ್ವಿಭ್ಯೋಧಿಕೋ. ತಪಸ್ವಿಭ್ಯೋಧಿಕೋ ಯೋಗಿ. ಜ್ಞಾನಿಭ್ಯೋಪಿ ಮತೋಧಿಕಃ. ಜ್ಞಾನಿಭ್ಯೋಪಿ ಮತೋಧಿಕಃ. ಕರ್ಮಿಭ್ಯಶ್ಚಾಧಿಕೋ ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಯೋಗಿ. ಒಂದು ಹೇಳಿ. ಇನ್ನೊಂದ್ಸತಿ ಹೇಳ ಮಾತಾಜಿ. ಲಾಸ್ಟ್ ಲೈನ್ ಹೇಳಿ. ತಸ್ಮಾತ್ ಯೋಗಿ ಭವಾರ್ಜುನ. ಸರಿ ಬಂತು. ನೆಕ್ಸ್ಟ್ ಹೇಳಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಭವಾರ್ಜುನ. ತಪ್ಪು ಹೇಳಿದ್ನ ಮಾತಾಜಿ? ಇಲ್ಲ, ಸರಿ ಇದೆ. ಲಾಸ್ಟ್ಗೆ ಬ ಹೇಳಿದ್ರಿ. ದೊಡ್ಡ ಭ ಹೇಳ್ಬೇಕಿತ್ತು. ತಸ್ಮಾತ್ ಯೋಗಿ ಭವಾರ್ಜುನ. ಕರೆಕ್ಟ್ ಆಯ್ತಾ ಮಾತಾಜಿ? ಸರಿ ಬಂತು. ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ನೀವು ಎಲ್ಲ ಸರಿ ಬಂತು. ಬಟ್ ಅದು ಒತ್ತುಗಳಿದೆಯಲ್ಲ ಮಾತಾಜಿ. ಮತೋಧಿಕ ದಿಕ್ಕ ಅಂತ ಹೇಳಿದ್ರೆ ದೀಕು ಧೀಕು ವ್ಯತ್ಯಾಸ ಇದೆ. ಮತೋಧಿಕ ಅಧಿಕ. ಆಮೇಲೆ ಕರ್ಮಿಭ್ಯಶ್ಚಾಧಿಕೋ ಯೋಗಿ ಧೀ ಇದೆಯಲ್ಲ ನೋಡಿ, ಅವುಗಳನ್ನ ಇಲ್ಲಿ ಒತ್ತಿದೆಯಲ್ಲ ಭವಾರ್ಜುನ. ಸೊ ಅವುಗಳನ್ನ ಗಮನಿಸಿ. ಉಳಿದಿದ್ದೆಲ್ಲ ಸರಿ ಇದೆ ರಾಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೆಸರು ತಗೊಂಡಾಗ ಮಾತ್ರ ಹೇಳಿ ಮಾತಾಜಿ. ಹರೇ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಡಿಲ್ಲ ಮಾತಾಜಿ. ನೆಕ್ಸ್ಟ್ ನಿಮ್ಗೆ ಹೇಳಿದಾರೆ ಮಾತಾಜಿ? ಮಂಜುಳಾ ಹೇಳಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಕೊನೆಯ ಶ್ಲೋಕಕ್ಕೆ ಹೋಗೋಣ ಇವತ್ತಿಂದು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 47ನೇ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಃ
ತಮೋ ಮತಃ. ಉಚ್ಚಾರಣೆ ಯೋಗಿನಾಮಪಿ ಸರ್ವೇಷಾಂ. ಅಲ್ಲಿ ಅರ್ಕಾವಳಿ ಇದೆ, ರ ಹೇಳ್ಬೇಕು, ಆಮೇಲೆ ವ ಹೇಳ್ಬೇಕು. ಸರ್ವೇಷಾಂ ಮದ್ಗತೆ, ದಕ್ಕಿಗವತ್ತು, ಮದ್ಗತೆ ನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸ ಮೇ ಯುಕ್ತ ತಮೋ ಮತಃ. ಸೊ ಇದರ ಒಂದು ಅರ್ಥವನ್ನ ತಿಳ್ಕೊಂಡು ಬರೋಣ. ಯೋಗಿ ನಾಮ ಅಪಿ, ಇದ್ ಬಿಡಿಸಿದಾಗ ಯೋಗಿನಾಂ ಅಪಿ ಅಂತ ಹೇಳಿ 2 ಪದಗಳಿದೆ. ಯೋಗಿನಾಂ ಅಪಿ ಸರ್ವೇಷಾಂ. ಯೋಗಿನಾಂ ಅಪಿ ಸರ್ವೇಷಾಂ ಅಂದ್ರೆ, ಯೋಗಿನಾಂ ಅಂದ್ರೆ ಯೋಗಿಗಳಲ್ಲಿ, ಸರ್ವೇಷಾಂ ಅಂದ್ರೆ ಎಲ್ಲ. ಹಾಗಾಗಿ ಯೋಗಿನಾಂ ಅಪಿ ಸರ್ವೇಷಾಂ ಅಂದ್ರೆ ಎಲ್ಲ ಯೋಗಿಗಳಲ್ಲಿಯೂ ಅಂತ. ಮದ್ಗತೇನಾಂತರಾತ್ಮನ 2ನೇ ಲೈನಲ್ಲಿ ಇದನ್ನ ಬಿಡಿಸಿದಾಗ ಮದ್ಗತೇನ ಅಂತರಾತ್ಮ. ನೀವು ಹಾಗೆ ಹೇಳ್ಬೋದು, ಮದ್ಗತೇನ ಅಂತರಾತ್ಮ. ಹರೇ ಕೃಷ್ಣ. 1 ನಿಮಿಷ, ಒಂದು ಕಾಲ್ ಬರ್ತಾ ಇದೆ, 1 ನಿಮಿಷ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕೇಳಿಸ್ತಿಲ್ಲ ಮಾತಾಜಿ ಇಲ್ಲ ವಾಯ್ಸ್ ಬ್ರೇಕ್ ಮಾತಾಜಿ, ಆಗ್ತಾ ಇದೆ. ಇಲ್ಲ ಮಾತಾಜಿ ಅವ್ರು ಬಿಸಿ ಇದ್ದಾರೆ, ಒಂದ್ ಸ್ವಲ್ಪ ಬರ್ತಾರೆ. ಹರೇ ಕೃಷ್ಣ. ಹರೇ
ಹರೇ ಕೃಷ್ಣ. ಕ್ಷಮಿಸಿ, ಒಂದು ಕಾಲ್ ಬಂದಿತ್ತು ಕಾಲೇಜಿಂದ, ಸೊ ಹಾಗಾಗಿ ಅಟೆಂಡ್ ಮಾಡ್ಲೇಬೇಕಿತ್ತು. ಓಕೆ, ನಾನು ಎಲ್ಲಿಗಿದ್ದೆ, ಏನ್ ಹೇಳ್ತಾ ಇದ್ದೆ? ಅದು ಶ್ಲೋಕ ಹೇಳಿದ್ನಾ? ಅರ್ಥ ಹೇಳ್ತಿದ್ರು ಮಾತಾಜಿ. ಮಾತಾಜಿ ಅರ್ಥ ಮದ್ಗತೆ ಹೇಳ್ತಾ ಇದ್ದ. ಅಂತರಾತ್ಮನ್ ಹೇಳ್ತಾ ಇದ್ರಿ. ಹಾ ಸರಿ, ಅರ್ಥ ಹೇಳ್ತಾ ಇದ್ನ. ಯೋಗಿನಾಮಪಿ ಸರ್ವೇಶಾಮ್ ಅಂತಂದ್ರೆ, ಯೋಗಿ ಅಂದ್ರೆ ಎಲ್ಲ ಯೋಗಿಗಳಲ್ಲಿಯೂ ಕೂಡ, ಸರ್ವೇಶಾಮ್ ಅಂದ್ರೆ ಯೋಗಿಗಳ, ಸರ್ವೇಶಾಮ್ ಅಂದ್ರೆ ಎಲ್ಲ ಯೋಗಿಗಳಲ್ಲಿಯೂ, ಮದ್ಗತೇನ ಅಂತರಾತ್ಮನ ಬಿಡಿಸಿದಾಗ ಮದ್ಗತೇನ ಅಂತರಾತ್ಮ ಅಂತ ಆಗುತ್ತೆ, ಅಂತರಾತ್ಮನ ಅಂತ. ಮದ್ಗತೇನ ಅಂದ್ರೆ ಮದ್ಗತೇನ ಅಂತಂದ್ರೆ ನನ್ನಲ್ಲಿ ಇರುವಂತದ್ದು ಅಥವಾ ನನ್ನನ್ನ ಚಿಂತಿಸುವಂತ ಹೇಳ್ತಾ ಇರುವಂತದ್ದು. ಅಂದ್ರೆ ನನ್ನಲ್ಲಿ ಅಂತರಾತ್ಮ ಅಂದ್ರೆ ಮನಸ್ಸು ನೆಲೆಸಿರುವಂತವನಾಗುವಂತ, ಅಂದ್ರೆ ನನ್ನಲ್ಲಿಯೇ ನಿನ್ನ ಮನಸ್ಸನ್ನ ನೆಲೆಸಿರುವಂತ ಹೇಳ್ತಾ ಇರುವಂತದ್ದು. ಆಮೇಲೆ ಶ್ರದ್ಧಾವಾನ್ ಅಂದ್ರೆ ಹೇಗಿರ್ಬೇಕು, ನನ್ನಲ್ಲಿ ಮನಸ್ಸು ನೆಲೆಸಿ ಇರ್ಬೇಕು ಅಂದ್ರೆ ಹೇಗಿರ್ಬೇಕು? ಶ್ರದ್ಧಾವಾನ್ ತರ ಇರ್ಬೇಕು. ಶ್ರದ್ಧಾವಾನ್ ಅಂದ್ರೆ ಭಕ್ತಿಯಿಂದ ತುಂಬಿರ್ಬೇಕು ಅಂತ ಅರ್ಥ. ಆಮೇಲೆ ಭಜತೆ ಯೋ ಮಾಂ, ಮೂರನೇ ಲೈನಲ್ಲಿ ಭಜತೆ ಯೋ ಮಾಂ ಅಂದ್ರೆ ಭಜತೆ ಅಂದ್ರೆ ಭಜಿಸು ಅಂತ. ಯಾರನ್ನ? ಮಾಂ ಅಂದ್ರೆ ನನ್ನನ್ನ ಅಂತ ಹೇಳ್ತಾರೆ ಕೃಷ್ಣ, ನನ್ನನ್ನೇ ಭಜಿಸುವವನಂತಾಗು ಅಂತ. ಆಮೇಲೆ ಸಮೇ ಯುಕ್ತ ತಮೋಮತಃ, ಸಹ ಅಂದ್ರೆ ಅವನು, ಅವನೇ ಅಂತ ಹೇಳಿ, ಸಮೇ ಅವನೇ, ಯುಕ್ತ ತಮಾಮತಃ, ಯುಕ್ತ ಅಂತಂದ್ರೆ ಯುಕ್ತ ತಮಃ ಅಂತ ಕರೀತಾರೆ, ಅಂದ್ರೆ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ಯುಕ್ತ ತಮಃ ಅಂದ್ರೆ ಅತ್ಯಂತ ಶ್ರೇಷ್ಠ ಯೋಗಿ. ಸಮೇ ಯುಕ್ತ ತಮಃ, ಅವನೇ ಅತ್ಯಂತ ಶ್ರೇಷ್ಠ ಯೋಗಿ. ಮತಃ ಅಂದ್ರೆ ಎಂದು ನಾನು ಹೇಳ್ತೇನೆ ಅಥವಾ ಅಂತ ನಾನು ಪರಿಗಣಿಸ್ತೇನೆ. ಮತಃ ಅಂದ್ರೆ ಪರಿಗಣಿಸ್ತೇನೆ ಅಂತ ಅರ್ಥ. ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ, ಎಲ್ಲಾ ಯೋಗಿಗಳಲ್ಲಿಯೂ ಯಾರು ಮನಸ್ಸನ್ನ ನನ್ನಲ್ಲಿಯೇ ನೆಲೆಗೊಳಿಸಿರ್ತಾರೋ, ಯಾರಲ್ಲಿ? ಕೃಷ್ಣನಲ್ಲಿ ನನ್ನಲ್ಲೇ ನೆಲೆಗೊಳಿಸಿರ್ತಾರೋ, ಮತ್ತೆ ಭಕ್ತಿಯಿಂದ ನನ್ನನ್ನ ಭಜಿಸ್ತಾನೋ, ಅವನೇ ಅತ್ಯುತ್ತಮ ಯೋಗಿ ಎಂದು ನಾನ್ ಪರಿಗಣಿಸ್ತೀನಿ. ಯುಕ್ತ ತಮೋಮತಃ. ಹೇಳ್ಸಿ ಮಾತಾಜಿ. ಮಾತಾಜಿ ಜನರಿಗೆ ಹೇಳ್ಸಿ. ಮನೋರಮಾ ಮಾತಾಜಿ, ನಿರ್ಮಲಾ ಮಾತಾಜಿ, ರಾಜಲಕ್ಷ್ಮಿ ಮಾತಾಜಿ, ಶಿವಗಂಗಾ ಮಾತಾಜಿ ಮತ್ತು ಶೋಭಾ ಭಟ್ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಮನೋರಮಾ ಮಾತಾಜಿ ಹೇಳ್ತೀರಾ? ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸ ಮೇ ಯುಕ್ತ ತಮೋ ಮತಃ. ಸರಿ ಇದೆಯಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಸರಿ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರ ಆತ್ಮನ ಸದ್ದಾತ್ವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ಮೇ ಮತಃ. ಸಮೇ ಯುಕ್ತ ತಮೋ ಮತಃ. ಸಮೇ ಯುಕ್ತ ತಮೋ ಮತಃ. ಸರಿನಾ ಮಾತಾಜಿ? ಸರಿ. ಹರೇ ಕೃಷ್ಣ ಮಾತಾಜಿ. ಶಿವಗಂಗಾ ಮಾತಾಜಿ, ಶೋಭಾ ಭಟ್ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ
समे युक्त तमो मत हरे कृष्ण माताजी ಆಯ್ತು ಮಾತಾಜಿ. ಹರೇ ಕೃಷ್ಣ. ಸೊ ಇದನ್ನ ಮುಗಿಸಿ ಮತ್ತೆ ಮೊದ್ಲಿಂದ ನಾವು ಸಮಯ ಆಗೋವರೆಗೂ ರಿಪೀಟ್ ಮಾಡೋಣ 6ನೇ ಅಧ್ಯಾಯವನ್ನ. ಎಲ್ರು ನಾವ್ ಓದ್ಲಿಲ್ಲ ಮಾತಾಜಿ. ಇಲ್ಲ ಯಾರು ಮಾತಾಜಿ? ವಿದ್ಯಾ ಕಾಮತ್ ಓದ್ಲಿಲ್ಲ. ಹೇಳಿ. ತಗೊಂಡಿಲ್ಲ ಸರ್. ನಮ್ಗೆ ಹೇಳಿಲ್ಲ. ಓದ್ಬೇಕಾ ಮಾತಾಜಿ? ಹೇಳಿ ಓದಿ ಓದಿ. ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭು, ವಿಜಯ ಮಾತಾಜಿ ಎಲ್ರು ಹೇಳ್ಯಾರಿ. ಯೋಗಿನಾಮಪಿ ಸರ್ವೇಷಾಂ ಮದ್ಯತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ಎಲ್ರು ಅಟೆಂಡೆನ್ಸ್ ಹಾಕಿ. ಆಯ್ತಾ ಎಲ್ರದ್ದು? ಮಾತಾಜಿ. ಹರೇ ಕೃಷ್ಣ ಇಲ್ಲ, ಒಂದ್ ನಿಮಿಷ ಫಸ್ಟ್ ಇಂದ ಹೋಗೋಣ. ಸಾಕಿದು ಫಸ್ಟ್ ಇಂದ ಹೇಳ್ಕೊಂಡ್ ಬರೋಣ. 6ನೇ ಅಧ್ಯಾಯದ್ದು ಒಬ್ರಾದ್ಮೇಲೆ ಒಬ್ರು ಹೇಳ್ತಾ ಹೋಗ್ಬೇಡಿ ಮಾತಾಜಿ. ಒಂದೊಂದ್ ಹೇಳಿ, ಎಲ್ರು ರಿಪೀಟ್ ಮಾಡ್ಬೇಡಿ. ಓಕೆ. ಸರಿ, ಒಂದ್ ನಿಮಿಷ. ಸರಿ, ಪ್ರಾರಂಭ ಮಾಡಿ. ಅಂಬಿಕಾ ಮಾತಾಜಿ ಹೇಳಿ. ಒಬ್ರಾದ್ಮೇಲೆ ಒಬ್ರು ಹೇಳ್ತಾ ಹೋಗಿ, ನಿಮಗೆ ಗೊತ್ತಿದೆ ಯಾರಿದ್ದಾರೆ ಹರೇ ಅಂತ ಹೇಳಿ. ಕೃಷ್ಣ. ಹರೇ ಕೃಷ್ಣ ಅಲ್ಫಾಬೆಟಿಯಲ್ಲಿ ಒಬ್ಬರಾದ್ಮೇಲೆ ಒಬ್ರು ಹೇಳ್ಕೊಂತ ಬನ್ನಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ, ಅಂಬುಜಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸಂನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಾ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಅಂಬುಜಾ ಮಾತಾಜಿ, ಮಲ್ಜಮ್ಮ ಮಾತಾಜಿ. ಇಲ್ಲ, ಹೆಸರು ಹೇಳಿ. ಎಲ್ರು ಹೇಳಿ ಬೇಗ ನೀವು ಒಬ್ಬರಾದ್ಮೇಲೆ ಒಬ್ರು ಆಲ್ಫಾಬೆಟಿಕಲ್ಲಿ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ, ಹರೇ ಕೃಷ್ಣಮೂರ್ತಿ ಪ್ರಭುಜಿ, ಗೀತಾ ಕೋಡೇಕಲ್ ಮಾತಾಜಿ, ಹರಣಿ ಮಾತಾಜಿ, HP ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಅವ್ರಿಗೆ ಯಾರು? ಶ್ಲೋಕ 2. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಾಹಸ್ಯನ್ಯಸ್ತ ಸಂಕಲ್ಪೋ ಯಸ್ಸನ್ಯಸ್ತ.
ಹೆಸನ್ಯಸ್ತ ಹಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಶ್ಲೋಕ ಮಾತಾಜಿ. 3. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. ಉದ್ದೇರಧಾತ್ಮನಾತ್ಮನಂ ಆತ್ಮನಮವಾ ಸದಾಯತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಚ್ ಪಿ ಮಾತಾಜಿ, ಶ್ವೇತಾ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ, ಬೇಗ ಬೇಗ ಹೇಳಿ. ಕೇಳಿಸ್ತಾ ಇಲ್ವಾ ಯಾರಿಗೂ? ಮ್ಯೂಟೇ ಮಾಡ್ಕೋತಾ ಇಲ್ಲ, ಮ್ಯೂಟ್ ಆಗ್ತಾನೆ ಇಲ್ಲ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಒಬ್ಬೊಬ್ರಿಗೆ ಹೇಳ್ಬಿಡಿ ಅವ್ರಿಗೆ ಕೇಳಿಸ್ಲಿಲ್ಲ ಅಂದ್ರೆ. ಎಚ್ ಪಿ ಇಲ್ಲ ಅಂದ್ರೆ ಶ್ವೇತಾ ಮಾತಾಜಿ. ಹರೇ ಶ್ವೇತಾ ಕೃಷ್ಣ. ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ ಅನಂತ್ ಹೇಳಿ. ಕುಲಕರ್ಣಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬಂಧುರಾತ್ಮಾತ್ಮನಸ್ತಸ್ಯ ಯೋನಾತ್ಮೈವ ಆತ್ಮನಃ ಚಿತಃ ಅನಾಥಸ್ಮಸ್ಸು ಶತ್ರುತ್ವೇ ಅನಾತ್ಮನಸ್ತು ಅನಾತ್ಮನಸ್ಸು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಮಲ್ಜಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಜಿತಾತ್ಮನಂ ಪ್ರಶಾಂತಸ್ಯ ಪರಮಾತ್ಮಂ ಸಮಾಹಿತಂ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋ. ಸೌಮ್ಯಶ್ರೀ ಮಾತಾಜಿ, ಶ್ವೇತಾ ಮಾತಾಜಿ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮ ಕಾಂಚನಃ. ಹರೇ ಕೃಷ್ಣ ಮಾತಾಜಿ. ಸುಹೃನ್ಮಿತ್ರ ಮಾತಾಜಿ, ಇದೇನಿಲ್ಲ. ಸುಹೃನ್ಮಿತ್ರಾರ್ಯುದಾಸೀನ ಸುಹೃನ್ಮಿತ್ರಾಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣಜಿ. ಯೋಗಿ ಸತತಂ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಸೀರ ಪರಿಗ್ರಹ. ಹರೇ ಕೃಷ್ಣ. ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಹರೇ ಕೃಷ್ಣ. ಹೇಳಿ ಮತ್ತೆ. ಮಂಜುಳಾ ಮಾತಾಜಿ. ಲತಾ ಪೂಜಾರಿ ಮಾತಾಜಿ. ತತ್ರೇಕಾಗ್ರಂ ಮನಃ ಹೇಳಿ. ತತ್ರೇಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ. ಹರೇ ಕೃಷ್ಣ ಮಾತಾಜಿ. ನೀವು ಹಿಂದಿನ ಒಂದು ವಿಡಿಯೋಗಳನ್ನ ನೋಡ್ಕೊಳ್ಳಿ. ಮನ ಅಲ್ಲಿ ವಿಸರ್ಗ ಮಧ್ಯದಲ್ಲಿ ಪೂರ್ಣ ಉಚ್ಚಾರಣೆ ಮಾಡಬಾರ್ದು. ತತ್ರೈಕಾಗ್ರಂ ಮನಃ ಕೃತ್ವ ಅರ್ಧ ಹ ಹೇಳ್ಬೇಕು. ಅದನ್ನ ಗಮನಿಸಿ ನೀವು. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹೇಳಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ
संप्रेक्ष्य नासिकाग्रं स्वं दिशश्चानवलोकयन् ಸಾಕಾ ಮಾತಾಜಿ? ಸರಿ ಹೇಳ್ತೀನಿ ಸರಿ ಮಾತಾಜಿ. ಬಂತು. ಹ್ಮ್ ಪ್ರಶಾಂತಾತ್ಮ ವಿಗತಭಿಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಧನ್ಯವಾದಗಳು ಮಾತಾಜಿ. ಸರಿ ಹರೇ ಕೃಷ್ಣ ಮನೋರಮ. ಮಾತಾಜಿ. ನಾನು ಹೇಳ ಮಾತಾಜಿ. ಒಂದ್ ನಿಮಿಷ ಪ್ರಭುಜಿ, ಇನ್ನ ಮುಗುದಿಲ್ಲ ಅನ್ಸುತ್ತೆ. ಇನ್ನ ಇಲ್ಲಿ ಇವರು ಮನೋರಮ ಪ್ರಭು ಇದ್ಲೇ ಇದ್ದಾರೆ. ಆಮೇಲೆ ಮತ್ತೆ ಬರ್ತಾರೆ. ಹರೇ ಕೃಷ್ಣ ಮಾತಾಜಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮ ದಿಗಚ್ಚತಿ. ಮತ್ಸಂಸ್ಥಾಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಶಿವಗಂಗಾ ಮಾತಾಜಿ, ಉಮಾ ವೆಂಕಟೇಶ್ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿದ್ಯಾ ಕಾಮತ್ ಮಾತಾಜಿ ಹೇಳಿ ಒಬ್ರಾದ್ಮೇಲೆ. ನಾತ್ಯಂತಸ್ತು ಯೋಗೋ ನಾತ್ಯಶ್ನತಸ್ತು ಮಾತಾಜಿ, ನಾತ್ಯಶ್ನತಸ್ತು ಶ್ನತಸ್ತು ಶಕೆ ನ ಬಂತಿದೆ. ಶ್ನ ನಾತ್ಯಶ್ನತಸ್ತು. ನಾತ್ಯಸ್ನತಸ್ತು ಯೋಗೋ ಸ್ಥಿತಿ ನ ಚೈಕಾಂತ ಮನಶ್ಯಂತಃ ನ ಚೈಕಾಂತಂ ಅನಶ್ನತಃ. ನ ಚೈಕಾಂತಂ ಅನಶ್ನತಃ. ನ ಚೈಕಾಂತಂ ಅನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಚಾರ್ಜುನ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಭವತಿ ದುಃಖಃ. ಹರೇ ಕೃಷ್ಣ ಮಾತಾಜಿ. ಯೋಗಸ್ಯ ಅಂತ ಹೇಳ್ಬೇಡಿ, ಯೋಗಸ್ಯ ಸ್ವರ ಇದೆಯಲ್ಲ, ಯೋಗಸ್ಯ ಅಲ್ಲಿ ಕೂಡ ವಿಹಾರಸ್ಯ. ಎಲ್ಲಿ ಮಾತಾಜಿ? ಎಲ್ಲಿ ಮಾತಾಜಿ? ಇಲ್ಲಿ ನೀವು ಎಂಡಿಗೆ ಸ್ಯ ಇದೆಯಲ್ಲ, ಅಲ್ಲಿ ಸೇ ಹಚ್ತಾ ಇದ್ದೀರಾ. ವಿಹಾರಸ್ಯೆ ಚೇಷ್ಟಸ್ಯೆ ಬೋಧಸ್ಯೆ ಹೀಗೆ ಹೇಳ್ತಾ ಇದ್ರೆ, ಬೋಧಸ್ಯ ಇದೆಯಲ್ಲ ಅಲ್ಲಿ ಸ್ವರ. ಸೊ ಹಾಗಾಗಿ ಸ್ಯ ಹೇಳ್ಬೇಕು. ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಸ್ಯ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ ಪ್ರಭು. ಯದಾ ವಿನಿಯತಂ ಚಿತ್ತಂ ಆತ್ಮನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತ್ತೋ ಯೋಗಮಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನಾತ್ಮನಿ ತುಷ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುಖಮಾತ್ಯಂತಿಕಂ ಯತ್ ಬುದ್ಧಿಗ್ರಾಹೇ ಮತೀಂದ್ರಿಯಂ ವೇತಿ ಯತ್ರ ನ ಚೈವ ವಾಯಂ ಸ್ಥಿತಶ್ಚಲತಿ ತತ್ವತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ.
ಮಲ್ಜಮ್ಮ ಮಾತಾಜಿ ಹರೇ ಹೇಳಿ ಕೃಷ್ಣ ಮಾತಾಜಿ. ಹಾ ಹರೇ ಕೃಷ್ಣ. ಯಂ ಲಬ್ಧ್ವಾ ಹರೇ ಕೃಷ್ಣ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಹರೇ ಕೃಷ್ಣ ಮಾತಾಜಿ. ತಂ ಕೃಷ್ಣಮೂರ್ತಿ ಪ್ರಭುಜಿ ದುಃಖ ಹೇಳಿ ಸಂತಃ ವಿಯೋಗಂ ಯೋಗ ಸನ್ನಿತಂ ಯೋಗ ಸನ್ನಿತಂ. ನೆಕ್ಸ್ಟ್ ಹೇಳಿ. ಯಾರು ಹೇಳ್ತಾ ಶ್ಲೋಕ ಇದ್ರಿ ಮಾತಾ? 24 ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸ್ಸೈವೇಂದ್ರಿಯಗ್ರಾಮಂ. ಇಲ್ಲ, ಅಲ್ಲಿ ವೇಂದ್ರಿಯ ಆಗ್ಬೇಕು. ಅಲ್ಲಿ ಅನುಸ್ವಾರ ಬರುತ್ತೆ. ಅಲ್ಲಿ ಮನಸ್ಸೈವೇಂದ್ರಿಯ ಗ್ರಾಮಂ. ಮನಸ್ಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಹರೇ ಕೃಷ್ಣ ಮಾತಾಜಿ. ಅಂಬಿಕಾ ಮಾತಾಜಿ ಹೇಳಿಲ್ವಾ ನೀವು? ಹೇಳಿದ್ದಾರೆ ಮಾತಾಜಿ. ನೆಕ್ಸ್ಟ್. ಹರೇ ಕೃಷ್ಣ. ಶ್ಲೋಕ 25. ಶನೈರುಪರಿಮೇತ್ ಬುದ್ಧ್ಯಾ ಧೃತಿ ಗೃಹೀತಯಾ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಹರೇ ಕೃಷ್ಣ ಮಾತಾಜಿ. ಶನೈರುಪರಮೇತ್. ಶನೈರುಪರಮೇತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ವಿನಮೇತ್ ತತ್ ಆತ್ಮನ್ನೇವ ವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ. ಪ್ರಶಾಂತ ಮನಸಂ ಮೌನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಸಂ ರಜಸಂ ಬ್ರಹ್ಮಭೂತ ಕಲ್ಮಷಂ. ಬ್ರಹ್ಮಭೂತಂ ಅಕಲ್ಮಷಂ. ಬ್ರಹ್ಮಭೂತಂ ಅಕಲ್ಮಷಂ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ವಿಶ್ವೇಶ್ವರ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಮಂಜುಳಾ ಮಾತಾಜಿ, ಮನೋರಮಾ ಮಾತಾಜಿ. ಬೇಗ ಹೇಳಿ ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. यो मां पश्यति सर्वत्र सर्वं च मयि पश्यति तस्याहं न प्रणश्यामि स च मे न प्रणश्यति. ಸ ಚ ಕೂಡಿಸ್ಬೇಡಿ. ಸ ಚ ಮೇನ ಪ್ರಣಶ್ಯತಿ. ಸ ಚ ಮೇ ನ ಪ್ರಣಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಭಜತ್ಯೇಕತ್ವಂ ಆಸ್ಥಿತಃ. ಭಜತ್ಯೇಕತ್ವಂ ಆಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಬೇಗ ಬೇಗ. ಆತ್ಮೋಪಮೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ
ಸ ಯೋಗಿ ಪರಮೋ ಮತಃ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ, ಉಮಾದೇವಿ ಮಾತಾಜಿ, ಸ್ಮೃತಿ ಮಾತಾಜಿ, ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹೇಳಿ ಮಾತಾ. ಶ್ಲೋಕ 34. ಚಂಚಲಂ ಈ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯುರಿವ ಸದಶ್ಕರಂ. ವಾಯೋರಿವ ಸುದುಷ್ಕರಂ. ವಾಯೋರಿವ ಸುದುಷ್ಕರಂ. ದು ಮಾತಾಜಿ, ಸುದುಷ್ಕರಂ. ಸುದೋಷ್ಕರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಯಾರ್ಯಾರು ಹೇಳಿಲ್ಲ ಅವ್ರು ಹೇಳಿ ಬೇಗ ಬೇಗ. ಅಸಂಯತ್ನಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ಪಶ್ಚಾತ್ಮನಾ ತು ಯತತಾ ಶಂಕ್ಯೋ ವಾಪ್ತುಮುಪಾಯತಃ. ಶಕ್ಯೋ ವಾಪ್ತುಮುಪಾಯತಃ. ಸರಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಬೇಗ. ಪದ್ಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಪದ್ಮಾ ಮಾತಾಜಿ, ರೇಖಾ ಬಂಗೇರಿ ಮಾತಾಜಿ, ಶಿವಗಂಗಾ ಮಾತಾಜಿ ಬೇಗ ಬೇಗ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ. ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಭಾವೋ ವಿಮೂಢೋ ಬ್ರಹ್ಮಣ ಪತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ನೆಕ್ಸ್ಟ್. ಏತಮ್ಯೇ ಸಂಶಯಂ ಕೃಷ್ಣ ಚೇತುಮಹರ್ಷ್ಯ ಶೇಷತಃ ತ್ವದನ್ಯಃ ಸಂಶಯ ಸ್ವಾಸ್ಯ ಚೇತಾತ ನ ಉಪಪದ್ಯತೆ. ಚೇತುಂ ಅರ್ಹಸ್ಯ ಅಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತಾ ನ ಹ್ಯುಪಪದ್ಯತೆ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ, ಲಲಿತಾ ಮಾತಾಜಿ, ಹರಣಿಕಾ ಕೇರಿ ಮಾತಾಜಿ ಬೇಗ ಬೇಗ ಹೇಳಿ. ಗೀತಾ ಕೊಡೆಕಲ್ ಮಾತಾಜಿ. ಇನ್ನು 7 ಶ್ಲೋಕ ಇದೆ. ಬೇಗ ಬೇಗ ಹೇಳಿ. ಶ್ರೀ ಭಗವಾನುವಾಚ ಪಾರ್ಥಂ ನೇಮೇಹ ನಾಮೂತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ಥಾತ ಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರಣಿಕಾ ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಃ ಶುಚಿನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಅಭಿಜಾಯತೆ. ಯೋಗ ಭ್ರಷ್ಟೋ ಅಂದಾಗ ಇಲ್ಲ, ಯೋಗ ಭ್ರಷ್ಟೋ ಅಂದಾಗ ಹಚ್ಚಂಗಿಲ್ಲ. ಅಲ್ಲಿ ಯೋಗ ಭ್ರಷ್ಟೋ ಅಭಿಜಾಯತೆ, ಯಾಕಂದ್ರೆ ಕಾಮನ್ ಆಗಿ ಬಂದ್ಬಿಡುತ್ತೆ. ಅಲ್ಲಿ ಅವಗ್ರಹ ಇರೋದ್ರಿಂದ
ಮುಂದಿನ ಪದಕ್ಕೆ ಅ ಬಂದ್ರೆ ಹಿಂದಿನ ಪದಕ್ಕೆ ವಿಸರ್ಗ ಬರುತ್ತೆ. ಯೋಗ ಭ್ರಷ್ಟ ಅಭಿಜಾಯತೆ. ಸೊ ಹಾಗಾಗಿ ಒಂದು ಯೋಗ ಭ್ರಷ್ಟ ಅಭಿಜಾಯತೆ ಹೇಳ್ಬೇಕು, ಇಲ್ಲಾಂದ್ರೆ ಯೋಗ ಭ್ರಷ್ಟೋಭಿಜಾಯತೆ ಹೇಳ್ಬೇಕು. ಹರೇ ಕೃಷ್ಣ. ಯೋಗ ಭ್ರಷ್ಟೋಭಿಜಾಯತೆ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ ಹೇಳಿ. ಅಕ್ಷತಾ ಮಾತಾಜಿ ಹೇಳಿ. अथवा योगिनामेव कुले भवति धीमताम् एतद्धि दुर्लभतरं लोके जन्म यदीदृशम्. हरे कृष्ण माताजी. ಹರೇ ಕೃಷ್ಣ. ಲಲಿತಾ ಮಾತಾಜಿ ಹೇಳಿ. तत्र ಶ್ವೇತಾ तं ಮಾತಾಜಿ ಹೇಳಿ. तत्र तं बुद्धिसंयोगं लभते पौर्वदैहिकं यतते च ततो भूयः संसिद्धौ कुरु नन्दन. ಹೇಳ ಮಾತಾಜಿ. ಮಂಜುಳಾ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹೇಳಿ ಪ್ರಭುಜಿ. ಶ್ಲೋಕ 44. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಐವಶೋಪಿ ಸಂ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ ಮಾತಾಜಿ ಹೇಳಿ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ ಮಾತಾಜಿ. ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತಿ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮ ಸಂಯಮ ಯೋಗೋ ನಾಮ ಷಷ್ಠೋಧ್ಯಾಯಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ.